ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆರ್ಎಸ್ ಇಂಗಳೆ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗ ಕೊರೋನಾ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆಯನ್ನ ನೀಡುವ ಮೂಲಕ ಗುಣಮುಖರಾದ ರೋಗಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಗುಣಮುಖ ಸೋಂಕಿತರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡುತ್ತಾರೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ನಮಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ಉತ್ತಮ ಆಹಾರವನ್ನ ಒದಗಿಸಿದ್ದಾರೆ. ಸ್ವತಃ ಮನೆಯವರು ಈ ತರ ನೋಡಿಕೊಳ್ಳುತ್ತಿದ್ದರೇನೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿನ ಡಿ ಗ್ರೂಪ್ ಸಿಬ್ಬಂದಿಯಿಂದ ಹಿಡಿದು ನರ್ಸ್ ಹಾಗೂ ವೈದ್ಯರು ಸ್ವತಃ ಮನೆಯ ಸದಸ್ಯರ ಹಾಗೆ ನೋಡಿಕೊಂಡಿದ್ದಾರೆ. ಅಲ್ಲದೆ ವಿಜಯಪುರ ಜಿಲ್ಲೆಯ ಮಾದರಿ ತಾಲೂಕು ಆಸ್ಪತ್ರೆ ಎಂದು ಹೇಳಿದ್ರೆ ತಪ್ಪಾಗಲಾರದು ಎಂದು ಹೇಳಿದ್ರು. ನಾನು ಅನಿಸ್ತು ಇಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಇವರು ಡ್ಯೂಟಿ 8 ಅವರ್ಸ್ ಇರ್ತದ, ಆದ್ರೆ 24 ಅವರ್ಸ್ ಡ್ಯೂಟಿ ಮಾಡಿವ್ನ. ಹಿಂಗಾಗಿ ಅವ್ರು ನಮ್ಗೆ ಪ್ರತ್ಯಕ್ಷವಾಗಿ ಬಂದಂಥ ದೇವ್ರು ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಬ್ಬರಿಗೂ ಅವರು ಸಹಕಾರ ಕೊಡ್ತಾರೆ. ಯಾವ ಬೇಕಂದ್ರೆ ಆ ಟೈಮ್ಗೆ ಎನಿ ಟೈಮ್ ಎನಿ ಮೆಡಿಸಿನ್ ಅವೈಲೇಬಲ್ ಮಾಡ್ತಾರೆ. ಇನ್ನು ಮಾತನಾಡಿದ ಕರ್ತವ್ಯ ನಿರತರಾದ ವೈದ್ಯ ಡಾಕ್ಟರ್ ಎ ಮಾಕಿ ಅವರು, ಈವರೆಗೆ ನಮ್ಮ ಆಸ್ಪತ್ರೆಗೆ ನೇರವಾಗಿ ದಾಖಲಾದ ಸೋಂಕಿತರಲ್ಲಿ ಮೃತರ ಸಂಖ್ಯೆ ಕಡಿಮೆ. 90% ರೋಗಿಗಳು ಗುಣಮುಖರಾಗಿದ್ದಾರೆ. ಬೇರೆ ಆಸ್ಪತ್ರೆಯಿಂದ ರೆಫರಲ್ ಮೇಲೆ ಬಂದ ಗಂಭೀರ ಪರಿಸ್ಥಿತಿಯ ರೋಗಿಗಳು ಮೃತಪಟ್ಟಿದ್ದಾರೆ. ಅಲ್ಲದೆ ದಿನೇ ದಿನೇ ಸಾವಿನ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಗುಣಮುಖರ ಸಂಖ್ಯೆ ಏರುತ್ತಿದೆ ಎಂದು ಹೇಳಿದರು. ಡಿಸ್ಚಾರ್ಜ್ 4-5 ಜನ ಡಿಸ್ಚಾರ್ಜ್ ಆಗಲೇಬೇಕು. ಮೊದಲು ಡೆತ್ ರೇಟ್ ಜಾಸ್ತಿ ಇತ್ತು, ಈಗ ಎಲ್ಲ ಕಡಿಮೆ ಆಗಿದೆ. ಹೊರಗಿಂದ ಯಾವ ಬಂದು ಸ್ಯಾಚುರೇಷನ್ ಕಡಿಮೆ ಆಗುತ್ತೆ ಅವ್ರದ್ದು ಡೆತ್ ಆಗಿದೆ. ಇಲ್ಲಿ ಬಂದು ಡೈರೆಕ್ಟ್ ಅಡ್ಮಿಟ್ ಆಗಿದ್ದು ಯಾವುದೂ ಡೆತ್ ಆಗಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೆದಿದೆ. ಮತ್ತು ಯಾವ ಬ್ಯಾಡ್ ಇದು ಹೊರಗಿಂದ ರೆಫರ್ ಮಾಡಿರ್ತಾರೆ ಕೆಲವು ಡಾಕ್ಟರ್, ಅಲ್ಲಿ ಟ್ರೀಟ್ಮೆಂಟ್ ಆಗಲಾರ್ಸಲು ಆಗಿತ್ತು. ಅಲ್ಲಿ ಬಂದರೆ ಅಲ್ಲಿ ಇಲ್ಲ, ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಇಲ್ಲೇ ಡೆತ್ ಆಗ ಉಳಿತು. ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಆಗಿದ್ದು ಯಾವ ಡೆತ್ ರೇಟ್ ಆಗಿಲ್ಲ. ಆಮೇಲೆ ಒಂದು 4-5 ಅಡ್ಮಿಷನ್ ಆಗುತ್ತಾವೆ. ಇಲ್ಲಿ IPD 4-5 ಆಗುತ್ತಾವೆ ಮತ್ತು 4-5 ಡಿಸ್ಚಾರ್ಜ್ ಆಗ್ಲಿಕ್ಕತ್ತಾವೆ. ಆಮೇಲೆ ಆಕ್ಸಿಜನ್ ಸಪ್ಲೈ ಮತ್ತು ರೆಮ್ಡಿಸಿವಿರ್ದು ಸಪ್ಲೈ ಆಕ್ಸಿಜನ್ ಸಪ್ಲೈ ಚೆನ್ನಾಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊಡ್ಲಿಕ್ಕತ್ತೀವಿ. ಸ್ಯಾಚುರೇಷನ್ ನೋಡಿ ನಾವೆಲ್ಲ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊಡ್ಲಿಕ್ಕತ್ತೀವಿ. ಅವ್ರ ಕಂಡೀಷನ್ ನೋಡಿ ಕೊಡ್ತೀವಿ. ಕಾದರ್ ಬಾಷಾ, ಮೇಲಿನ ಮನೆ, ವಿ4 ನ್ಯೂಸ್ ಸಿಂದಗಿ.